ನಮಸ್ಕಾರ ವೀಕ್ಷಕರೇ, ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಶ್ವಿನಿ. ಎಸ್ ವೀಕ್ಷಕರೇ, ಇವತ್ತು ನಮ್ಮ ಜೊತೆ ಆಸ್ಪತ್ರೆಯ ಮುಖ್ಯ ವೈದ್ಯಕೀಯ ಅಧೀಕ್ಷಕರಾಗಿರುವಂತಹ ಡಾಕ್ಟರ್ ರವಿ ಗಣೇಶ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಇವತ್ತು ಡಾಕ್ಟರ್ ನಮ್ಮ ಜೊತೆ ಸೋರಿಯಾಸಿಸ್ ಎಂಬ ವಿಷಯದ ಕುರಿತು ಮಾತಾಡಲಿಕ್ಕಿದ್ದಾರೆ. ಸರ್, ಮೊದಲಿಗೆ ಸೋರಿಯಾಸಿಸ್ ಅಂತ ಹೇಳಿದ್ರೆ ಏನು? ನೋಡಿ, ಸೋರಿಯಾಸಿಸ್ ಒಂದು ಚರ್ಮ ರೋಗ. ಸಾಮಾನ್ಯವಾಗಿ ಈಗ ವಿಶ್ವದಲ್ಲಿ ಒಂದು 2.5 ಶತಮಾನ ಜನಸಂಖ್ಯೆಯನ್ನು ಬಾಧಿಸುತ್ತಿರುವಂತಹ ಒಂದು ರೋಗ ಸೋರಿಯಾಸಿಸ್. ಮತ್ತೆ ಮಧ್ಯಮ ವಯಸ್ಸಿನಲ್ಲಿ ಒಂದು 20ರಿಂದ 50 ವರ್ಷದ ಮಧ್ಯೆ ಈ ರೋಗವನ್ನು ಜನರಲ್ಲಿ ನಾವು ಕಾಣಬಹುದು. ಎಸ್, ಸೋರಿಯಾಸಿಸ್ ಅಂತ ಹೇಳಿದ್ರೆ ಇದನ್ನ ಅಂದ್ರೆ ಯಾವ ತರ ನಾವು ಅಂದ್ರೆ ನೀವು ಹೇಳಿದ್ರಿ ಮಧ್ಯ ವಯಸ್ಸು ಅಂತ ಹೇಳಿದ್ರೆ 20ರಿಂದ 50 ವರ್ಷದೊಳಗೆ ಕಾಣುವಂತ ಈ ಒಂದು ರೋಗ ಜನರಲ್ಲಿ ಕಾಣುವಂತದ್ದು ಲಕ್ಷಣಗಳೇನು ಅಂತ ಹೇಳ್ಬೋದು? ನೋಡಿ, ಸೋರಿಯಾಸಿಸ್ ಅಲ್ಲಿ ಸಾಮಾನ್ಯ ಚರ್ಮದ ಮಧ್ಯೆ ಕೆಂಪು ಬಣ್ಣದ ಚರ್ಮವನ್ನು ನಾವು ಕಾಣಬಹುದು. ಪ್ಯಾಚಸ್ ಅಂತ ಹೇಳ್ತೀವಿ, ಸ್ಕಿನ್ ಲೀಜನ್ ಅಂತ ಹೇಳಿ ಮಾಡರ್ನ್ ಮೆಡಿಸಿನ್ ಅಲ್ಲಿ ಹೇಳ್ತಾರೆ. ಈ ಪ್ಯಾಚಸ್ಸಿನ ಮಧ್ಯೆ ಬೆಳ್ಳಿ ಅಂತ ಅಂದ್ರೆ ಬಿಳಿ ಬಣ್ಣದ ಪದರವನ್ನು ನಾವು ಕಾಣಬಹುದು. ಅದರ ಜೊತೆಗೆ ಒಣ ಚರ್ಮ, ತುರಿಕೆ, ಮತ್ತೆ ಅಲ್ಲಲ್ಲಿ ಇದು ದೇಹದ ಕೆಲವು ಭಾಗಗಳಲ್ಲಿ ಇದನ್ನು ನಾವು ಕಾಣಬಹುದು. ಮತ್ತೆ ನಮ್ಮ ಕೈಗಂಟು, ತಲೆ ಅಥವಾ ಕಾಲು ಅಥವಾ ದೇಹದ ಇನ್ನಿತರ ಭಾಗಗಳಲ್ಲೂ ಇದನ್ನು ನಾವು ಕಾಣಬಹುದು. ಎಸ್, ಅಂದ್ರೆ ಇದು ನೋಡ್ಲಿಕ್ಕೆ ಯಾವ ತರ ಅಂದ್ರೆ ಒಂದು ಮೀನಿನ ಪೊಡಸು ಏನಿರ್ತದೆ ಆ ತರ? ಹೌದು. ಇದು ಏನಾಗ್ತದೆ ಅಂದ್ರೆ ಚರ್ಮದ ಒಂದು ಕೆಂಪು ಚರ್ಮದ ಮಧ್ಯೆ ಒಂದು ಕೆಂಪು ಪ್ಯಾಚಸ್, ಗಾಯ ಆದಾಗ ಹೇಗೆ ಒಂದು ಕೆಂಪಾಗಿರ್ತದೋ ಅದೇ ತರ ರೆಡ್ ಪ್ಯಾಚಸ್ ಅನ್ನು ನಾವು ಇದರಲ್ಲಿ ಕಾಣಬಹುದು. ಕಾಪರಿ ಸಿಲ್ವರಿ ಸ್ಕೇಲ್ ಅಂತ ಹೇಳ್ತಾರೆ. ಹಾಗಾಗಿ ಈ ಕಾಪರ್ ಅಂದ್ರೆ ನಮ್ಮ ಇದು ತಾಮ್ರದ ಬಣ್ಣದ ಒಂದು ಚರ್ಮದ ಬಣ್ಣವನ್ನು ನಾವು ಕಾಣಬಹುದು. ಅದು ಪ್ರತ್ಯೇಕವಾಗಿ ಕಾಣಬಹುದು. ಅದಕ್ಕೊಂದು ಪರಿಧಿ ಇರ್ತದೆ, ಅದಕ್ಕೊಂದು ಮಾರ್ಜಿನ್ ಇರ್ತದೆ. ಅದು ಹೌದು, ಅದು ಸಪರೇಟ್ ಆಗಿ ಒಂದೊಂದು ಮಾರ್ಜಿನ್ ಅಲ್ಲಿ ಕಾಣಬಹುದು ನಾವು ಅದನ್ನು. ಅದರ ಜೊತೆಗೆ ಅದರ ಮೇಲೆ ಬಿಳಿ ಬಣ್ಣದ ಪದರಗಳು ಬರ್ತಾ ಹೋಗ್ತದೆ. ಅದಕ್ಕೆ ಸಿಲ್ವರಿ ಸ್ಕೇಲ್ ಅಂತ ಹೇಳ್ತೇವೆ. ಅದನ್ನು ನೀವು ಹೇಳಿದಾಗೆ ಈಗ ಮೀನಿನ ಪೊಡಸು ಅಂತ ಹೇಳ್ತಾರಲ್ಲ, ಅದರ ತರ ಕಾಣ್ತದೆ. ಅದು ಬೀಳ್ತಾ ಇರ್ತದೆ. ಅದು ಭಾಗದ ಇಡೀ ದೇಹಕ್ಕೆ ಆಗುವಂತದ್ದು ಅಥವಾ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ? ಅದು ಕೆಲವರಿಗೆ ಕೇವಲ ಕೈಗಂಟಿನಲ್ಲಿ ಆಗ್ಬೋದು, ತಲೆಯಲ್ಲಿ ಮಾತ್ರ ಆಗ್ಬೋದು. ಕೆಲವರಿಗೆ ದಿನ ಹೋದಾಗೆ ಮುಂದೆ ಹೋದಾಗೆ ದೇಹವನ್ನು ಆಕ್ರಮಿಸಬಹುದು. ಒಂದೊಂದೇ ಹೌದು ಜಾಸ್ತಿ ಆಗ್ತಾ ಹೋಗ್ಬಹುದು. ಹೌದು, ತುರಿಕೆಯೂ ತುಂಬಾ ತುರಿಕೆ ಇರ್ತದೆ ಅವರಿಗೆ ಇದರಲ್ಲಿ. ಆಮೇಲೆ ಕೆಲವರಿಗೆ ನೋವು ಇರ್ಬೋದು, ಕೆಲವರಿಗೆ ಸ್ವಲ್ಪ ಉರಿಯೂ ಇರ್ತದೆ ಇದರಲ್ಲಿ. ಸೊ ಇನ್ನು ನಾವು ತುರಿಕೆ ಅಂತ ಹೇಳಿದ್ರಿ ನೀವು, ಈಗ ತುರಿಕೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಸ್ಕಿನ್ ಪೀಲ್ ಆಗುವಂತದ್ದು, ಇದು ಯಾವ ಒಂದು ರೀಸನ್ಗೋಸ್ಕರ ಆಗುವಂತದ್ದು, ಯಾವ ಒಂದು ಕಾರಣದಿಂದ ಆಗುವಂತದ್ದು? ನೋಡಿ, ಇದರಲ್ಲಿ ಸಾಮಾನ್ಯವಾಗಿ ಒಂದು ಚರ್ಮ ಆಗ್ಲಿಕ್ಕೆ ದೇಹದಲ್ಲಿ 28ರಿಂದ 30 ದಿನ ಬೇಕು ಒಂದು ಹೊಸ ಚರ್ಮ ದೇಹದಲ್ಲಿ ಬೆಳಿಲಿಕ್ಕೆ. ಆದರೆ ಸೋರಿಯಾಸಿಸ್ನಲ್ಲಿ ಏನಾಗ್ತದೆ, ಇಮ್ಮೆಚೂರ್ಡ್ ಸ್ಕಿನ್ ಅಂದ್ರೆ ಒಂದು 3ರಿಂದ 4 ದಿನದಲ್ಲೇ ಹೊಸ ಚರ್ಮ ಆಗುವಂಥದ್ದು. ಸೊ ಹಾಗೆ ಏನಾಗ್ತದೆ ಅಂತ ಹೇಳಿ ಅದೇ ತರ ಚರ್ಮಗಳ ಪದರಗಳು ಬಂದು ಅದು ಕಳಚಿ ಬೀಳ್ಲಿಕ್ಕೆ ಶುರುವಾಗ್ತದೆ. ಒಬ್ಬ ರೋಗಿ ಅವನು ಹಾಸಿಗೆಯಿಂದ ಏಳ್ಬೇಕಾದ್ರೆ ಬೆಳಿಗ್ಗೆ ಡಸ್ಟಿಂಗ್ ಆಫ್ ಸ್ಕಿನ್ ಅಂದ್ರೆ ಪೌಡರಿಂಗ್ ಆಫ್ ಸ್ಕಿನ್, ಈ ಚರ್ಮದ ಈ ಇಮ್ಮೆಚೂರ್ಡ್ ಸ್ಕಿನ್ ಹುಡಿಯಾಗಿ ಅವನ ದೇಹದಿಂದ ಬಿದ್ದಿರ್ತದೆ. ಅದು ಒಂದು ಸಿಂಪ್ಟಮೇ, ಈ ಸೋರಿಯಾಸಿಸ್ನ ಒಂದು ಸಿಂಪ್ಟಮ್. ಅದು ಪೌಡರಿಂಗ್ ಆಫ್ ಸ್ಕಿನ್ ಅದೊಂದು ಅದರ ಸಿಂಪ್ಟಮ್. ಹಾಗೆ ಇಮ್ಮೆಚೂರ್ಡ್ ಸ್ಕಿನ್ನಿನ ಲೇಯರ್ಸ್ ಫಾರ್ಮ್ ಆಗ್ಲಿಕ್ಕೆ ಶುರುವಾಗ್ತದೆ. ಇದುವೇ ಪೌಡರ್ ಆಗಿ ಬೀಳುವಂತದ್ದು. ಇನ್ನು ಈ ಸೋರಿಯಾಸಿಸ್ಗೆ ಏನಾದ್ರೂ ಆಯುರ್ವೇದದಲ್ಲಿ ಪರಿಹಾರ ಇದೆಯಾ ಅಂತ ಹೇಳಿ? ಆಯುರ್ವೇದದಲ್ಲಿ ನೋಡಿ, ಸೋರಿಯಾಸಿಸ್ನ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಆಧುನಿಕ ವೈದ್ಯಕೀಯ ಪದ್ಧತಿಯಲ್ಲಿ ನಾನು ತಿಳಿದ ಮಟ್ಟಿಗೆ ಸೋರಿಯಾಸಿಸ್ಗೆ ಮದ್ದಿಲ್ಲ ಅಂತ ಹೇಳ್ತಾರೆ. ಆದರೆ ನಾವು ಆಯುರ್ವೇದದಲ್ಲಿ ಮದ್ದಿಲ್ಲ ಅಂತ ಹೇಳುವುದಿಲ್ಲ, ಅದಕ್ಕೆ ಸ್ವಲ್ಪ ದೀರ್ಘಕಾಲ ಚಿಕಿತ್ಸೆ ಅಗತ್ಯ ಇರ್ತದೆ. ಆದರೆ ಉತ್ತಮವಾದ ಚಿಕಿತ್ಸೆಯನ್ನು ಮಾಡಬಹುದು. ಇಲ್ಲ, ಏನೂ ಇಲ್ಲದ ಹಾಗೆಯೂ ಮಾಡುವಂತಹ ಶಕ್ತಿ ಆಯುರ್ವೇದ ಚಿಕಿತ್ಸೆಗೆ ಸೋರಿಯಾಸಿಸ್ನಲ್ಲಿ ಇದೆ. ಇನ್ನು ಈ ಒಂದು ಸೋರಿಯಾಸಿಸ್ಗೆ ಆಯುರ್ವೇದಿಕ್ ಅಲ್ಲಿ ಏನ್ ಹೇಳ್ತಾರೆ? ನೋಡಿ, ಸೋರಿಯಾಸಿಸ್ಗೆ ಸಾಮಾನ್ಯವಾಗಿ ನಾವು ಆಯುರ್ವೇದದಲ್ಲಿ ಸಿದ್ಮ ಕುಷ್ಠ ಅಂತ ಹೇಳಿ ಹೇಳ್ತೇವೆ. ಇದರಲ್ಲಿ ಇನ್ನೊಂದು ನಾವು ನೋಡ್ಲಿಕ್ಕೆ ಹೋದ್ರೆ ಈವನ್ ಕೆಲವರಿಗೆ ಬ್ಲೀಡಿಂಗ್ ಪಾಯಿಂಟ್ಸು ಕಾಣಬಹುದು ಸೋರಿಯಾಸಿಸ್ನ ಇದರಲ್ಲಿ. ಆಮೇಲೆ ಇದರ
ತಲೆಯಲ್ಲಿಯೂ ಕಾಣ್ಬೋದು, ತಲೆಯಲ್ಲಿ ಡ್ಯಾಂಡ್ರಫಿನ ತರ ಅಂತ ಕಾಣ್ಬೋದು. ಅಂದ್ರೆ ನಾವು ಡ್ಯಾಂಡ್ರಫಿಗೂ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಉಂಟು. ನಾರ್ಮಲಿ ತಲೆ ಹುಟ್ಟು ಅಂತ ಹೇಳ್ತಾರೆ, ಹೌದಾ? ಅದೇ ತರ ಸೋರಿಯಾಸಿಸ್ ಅಲ್ಲೂ ಅವರ ತಲೆಯ ಭಾಗದಲ್ಲಿ ಸಣ್ಣ 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 ಸ್ಕಿನ್ ಲೀಷನ್ಸ್ ಫಾರ್ಮ್ ಆಗ್ಬೋದು. ಅದರಲ್ಲಿ ಈ ಪೌಡರಿಂಗ್ ಆಫ್ ಸ್ಕಿನ್ ಅಂತ ಹೇಳಿದ್ನಲ್ಲ ನಾನು, ಡಸ್ಟಿಂಗ್ ಆಫ್ ಸ್ಕಿನ್, ಅದಾಗ್ತದೆ. ಅದು ಈ ಬಿಳಿ ಬಿಳಿಯ ಚರ್ಮವು ಎಳಕಿ ಬರ್ಬೋದು, ತಲೆಯಿಂದ ಎಳಕಿ ಬರ್ಬೋದು. ಅದು ಒಂದು ಸೋರಿಯಾಸಿಸಿನ ಪ್ರಾರಂಭಿಕ ಲಕ್ಷಣ ಆಗಿರ್ತದೆ. ಇನ್ನು ಈ ಒಂದು ಸೋರಿಯಾಸಿಸ್ ಬರ್ಲಿಕ್ಕೆ ಕಾರಣಗಳು ಅಂದ್ರೆ ಮಾನಸಿಕ ಕಾರಣಗಳಿಂದಾಗಿ ಏನಾದ್ರೂ ಬರ್ಬೋದಾ ಇದು? ಹೌದು, ನೋಡಿ, ಇದು ಮಧ್ಯಮ ವಯಸ್ಸಿನಲ್ಲಿ ಬರ್ತದೆ ಅಂತ ಹೇಳಿದೆ ನಾನು. ಈಗ ವಿದ್ಯಾರ್ಥಿಗಳಲ್ಲೂ ಇದನ್ನು ನಾವು ಕಾಣಬಹುದು. ಈ ಒಂದು 10ನೇ ತರಗತಿ ನಂತರ PUC ಎಲ್ಲ ಓದ್ತಾ ಇರೋ ತುಂಬಾ ಸ್ಟ್ರೆಸ್ ತಗೊಳ್ತಾರೆ. ಈಗಿನ ಸ್ಟ್ರೆಸ್ಫುಲ್ ಲೈಫ್, ಈಗ ತುಂಬಾ ಹಠಗಟ್ಟಿ ಅವರನ್ನು ಓದಿಸಿ ಒಂದು ದಡ ದಾಟಿಸ್ಬೇಕು, ಅವನು ಏನೋ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಮೆಡಿಕಲ್ ಮಾಡಬೇಕು, ಹಲವು ಯೋಚನೆಗಳು ಪೋಷಕರದ್ದಿರ್ತದೆ, ಅದರಿಂದ ಹೆಚ್ಚಾಗಿ ಆ ವಿದ್ಯಾರ್ಥಿಗಳದ್ದು ಇದೆ ಇವತ್ತಿನ ಕಾಲದಲ್ಲಿ. ಹಾಗಿರುವಾಗ ಸತತ ಇದು ಒಂದು ಅಧ್ಯಯನದ ಜೊತೆಗೆ ತುಂಬ ಅವರು ಮಾನಸಿಕ ಚಿಂತೆಗೆ ಒಳಗಾಗ್ತಾರೆ. ಹೇಗೆ ನಾನು ಇದನ್ನು ಎಕ್ಸಾಮನ್ನು ಫೇಸ್ ಮಾಡ್ತೇನೆ, ಹೇಗೆ ನನಗೆ ಮಾರ್ಕ್ಸ್ ಬರ್ತದೆ, ನಾಳೆ ನನಗೆ ಇಂಜಿನಿಯರಿಂಗ್ ತಪ್ಪಿ ಹೋಗ್ತದಾ, ಆ ಒಂದು ಟಾರ್ಗೆಟ್ ಬೇಸ್ಡ್ ಆಗಿರ್ತಾರೆ ಅವರು. ಹಾಗಿರುವಾಗ ಅಷ್ಟು ಸ್ಟ್ರೆಸ್ ಬರುವಾಗ ಸಾಮಾನ್ಯವಾಗಿ ಇವರಿಗೆ ಇಂಥ ಚರ್ಮ ರೋಗ, ಅದೇ ಸೋರಿಯಾಸಿಸ್ನ ಬಗ್ಗೆ ಹೇಳಿದಲ್ಲ, ಇದನ್ನು ನಾವು ಕಾಣಬಹುದು. ಎಸ್, ಇನ್ನಷ್ಟು ಮಾಹಿತಿಗಳನ್ನ ಪಡ್ಕೊಳ್ಳೋಣ, ಆದ್ರೆ ಅದಕ್ಕೂ ಮುಂಚೆ ಒಂದು ವಿರಾಮ. ವಿರಾಮದ ಬಳಿಕ ಶಾರದಾ ಆಯುರ್ವೇದ ಆಸ್ಪತ್ರೆ ದೇವಿನಗರ ತಲಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಸರ್, ನೀವು ಹೇಳ್ತಾ ಇದ್ರಿ ಮಾನಸಿಕ ಸಮಸ್ಯೆಯಿಂದಾಗಿಯೂ ಕೂಡ ಈ ಒಂದು ರೋಗ ಬರುವಂತಹ ಆ ಚಾನ್ಸಸ್ ಇರ್ತದೆ ಅಂತ ಹೇಳಿದ್ರಿ. ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಿದ್ರೆ, ಅಂದ್ರೆ ತಲೆ ಹೊಟ್ಟುವಿನ ತರವೇ ತಲೆಯಲ್ಲಿಯೂ ಕೂಡ ಈ ಒಂದು ಸೋರಿಯಾಸಿಸ್ ಅಂತ ಹೇಳುವಂತದ್ದು ಆಗುವಂತದ್ದು ಅಂತ ಹೇಳಿದ್ರಿ. ಸೊ ತಲೆಯಲ್ಲಿ ಯಾವ ರೀತಿ ಆಗುವಂತದ್ದು ಇದು ಅಂತ? ಇದು ಸಾಮಾನ್ಯವಾಗಿ ಡ್ಯಾಂಡ್ರಫ್ ಅಂದ್ರೆ ಕೇವಲ ಒಂದು ತಲೆ ಹುಟ್ಟು ಸಣ್ಣ ಸಣ್ಣದಾಗಿರ್ತದೆ. ಆದ್ರೆ ಸೋರಿಯಾಸಿಸ್ ಅಲ್ಲಿ ಆಗುವಾಗ ಅದೊಂದು ಚರ್ಮದ ಒಂದು ಪದರಗಳೇ ಎದ್ದು ಬರ್ತದೆ ತಲೆಯಲ್ಲಿ. ಹಾಗೆ ಅದು ಎದ್ದು ಬರ್ತಾ ಇದ್ದಾಗ ವಿಭಿನ್ನವಾಗಿರ್ತದೆ, ಜನರಿಗೆ ಗೊತ್ತಾಗ್ತದೆ ಇದರ ಬಗ್ಗೆ. ಅಂದ್ರೆ ತಲೆ ಹುಟ್ಟಾದ್ರೆ ಕೆಲವರು ಶಾಂಪೂ ಅಥವಾ ಕೆಲವು ಆಯಿಲ್ ಅನ್ನೆಲ್ಲ ವ್ಯತ್ಯಾಸ ಮಾಡಿ ನೋಡ್ತಾರೆ, ಅವರಿಗೆ ಆ ಇನಿಷಿಯಲಿ ಆ ಡೇಸ್ ಅಲ್ಲಿ ಗೊತ್ತಾಗುದಿಲ್ಲ ಇದು. ಆದ್ರೆ ಇದು ವೈದ್ಯರಿಗೆ, ಈಗ ಸೋರಿಯಾಸಿಸ್ ಅನ್ನೋ ಒಂದು ಬಲ್ಲಂತಹ ವೈದ್ಯರಿಗೆ ಇದರ ಬಗ್ಗೆ ಪರಿಚಯ ಇರ್ತದೆ. ಸ್ವಲ್ಪ ದೊಡ್ಡದಾಗಿ ಇದು ಬರ್ತದೆ. ಮತ್ತೆ ದಿನೇ ದಿನೇ ತಲೆಯ ಹಲವು ಭಾಗಗಳಲ್ಲಿ ಇದನ್ನು ಕಾಣಬಹುದು. ಅಂದ್ರೆ ಇದೊಂದು ಇಮ್ಮೆಚೂರ್ಡ್ ಸ್ಕಿನ್ ಆಗಿರ್ತದೆ. ಹಾಗಾಗಿ ಇದು ಫಾರ್ಮ್ ಆಗ್ತಾನೆ ಇರ್ತದೆ. ಹಾಗೆ ದಿನ ಅವರಿಗೆ ಇದರ ಪೌಡರ್ ಇದು ಬೀಳ್ತಾ ಇರ್ತದೆ, ದೇಹದಿಂದ ತಲೆಯಿಂದ ಬೀಳ್ತಾ ಇರ್ತದೆ. ನೀವು ಹೇಳಿದ್ರಿ, ಈಗ ತಲೆ ಕೂದಲೆಲ್ಲ ಉದ್ದ ಇರೋರಿಗೆ ಕೂಡ ಈ ಒಂದು ಸಮಸ್ಯೆ ಬಂದ್ರೆ ಯಾವ ತರ ಟ್ರೀಟ್ಮೆಂಟ್ ಮಾಡಬಹುದು ಆಯುರ್ವೇದಿಕ್ ಅಲ್ಲಿ ಅಂತ ಹೇಳಿ? ನೋಡಿ, ಇದಕ್ಕೆ ನಾವು ಆಯುರ್ವೇದದಲ್ಲಿ ಈಗ ತಲೆಯಲ್ಲಿ ಇದು ಬರುವಂತದ್ದಕ್ಕೆ ಅಥವಾ ದೇಹದಲ್ಲಿ ಬರುವಂತದ್ದಕ್ಕೆ ನಾವು ಆಯುರ್ವೇದದಲ್ಲಿ ಒಳರೋಗಿಯಾಗಿ ಚಿಕಿತ್ಸೆ ಮಾಡುವಂತ ಕ್ರಮ ಇಟ್ಕೊಂಡಿದ್ದೇವೆ. ಇಲ್ಲದಿದ್ದರೆ ಹೊರರೋಗಿಯಾಗಿ ಕೇವಲ ಔಷಧಿಯಲ್ಲಿ ಇದನ್ನು ಚಿಕಿತ್ಸೆ ಮಾಡೋದು ಸ್ವಲ್ಪ ದೀರ್ಘಕಾಲ ತಗೊಳ್ತದೆ, ಕಷ್ಟಕರ. ಅದಕ್ಕಾಗಿ ನಾವು ಒಳರೋಗಿಯಾಗಿ ಈ ರೋಗಿಗಳನ್ನು ನಾವು ಚಿಕಿತ್ಸೆ ಮಾಡ್ತೇವೆ. ಅವರಿಗೆ ಮೊದಲಿಗೆ ನಾವು ತಕ್ರದಾರ ಅಂತ ಅನ್ನುವಂಥ ಒಂದು ಚಿಕಿತ್ಸೆ ಮಾಡ್ತೇವೆ. ಅಂದರೆ ಒಂದು ಮೆಡಿಕೇಟೆಡ್ ಬಟರ್ ಮಿಲ್ಕ್ ಅಂತ ಹೇಳ್ತೇವೆ. ತಕ್ರದಾರ ಅಂದರೆ ಮೆಡಿಕೇಟೆಡ್ ಬಟರ್ ಮಿಲ್ಕನ್ನು ನಾವು ತಲೆಗೆ ಅವರಿಗೆ ಅದರಲ್ಲಿ ನಾವು ಅದನ್ನು ಒಂದು ದಾರ ರೂಪದಲ್ಲಿ ಮಾಡ್ತೇವೆ. ಈವನ್ ದೇಹದಲ್ಲಿ ಇದ್ರೆ ದೇಹಕ್ಕೂ ಮಾಡ್ತೇವೆ. ಆಗ ಅದರಲ್ಲಿ ಇರುವಂತಹ ಈ ಪೀಲಿಂಗ್ ಆಫ್ ಸ್ಕಿನ್, ಅಂದರೆ ಈ ಚರ್ಮ ಎಳಕಿ ಹೋಗುವಂಥದ್ದು ಕಡಿಮೆ ಆಗ್ತಾ ಬರ್ತದೆ. ಮತ್ತೆ ಆ ಸ್ಕಿನ್ ಅಲ್ಲಿಂದ ಒಂದು ಅದರ ಕೆಲವು ಅಂಶಗಳನ್ನು ನಾವು ಅದರಿಂದ ತಕ್ರದಾರದಿಂದ ತಗೊಳ್ಬಹುದು, ಉಪಯೋಗ ಮಾಡ್ಕೊಳ್ಬಹುದು. ಇನ್ನು ಸೋರಿಯಾಸಿಸ್ ಇರುವಂತಹ ಚಿಕಿತ್ಸೆಗಳು ಯಾವ ರೀತಿ ಇರುವಂತದ್ದು? ನೋಡಿ, ದಾರ ಅಂತ ಹೇಳಿದ್ರಿ. ಹೌದು. ನೋಡಿ, ಕೇವಲ ದಾರ ಒಂದು ಪ್ರಾರಂಭಿಕ ಚಿಕಿತ್ಸೆಯಾಗಿ ಹೇಳಿದೆ ನಾನು. ನಾವು ಸೋರಿಯಾಸಿಸ್ ಅಲ್ಲಿ ಮುಖ್ಯವಾಗಿ ಮಾಡುವಂತದ್ದು ಪಂಚಕರ್ಮ ಚಿಕಿತ್ಸೆ. ಪಂಚಕರ್ಮ ಅಂತ ಹೇಳಿದ್ರೆ ವಮನ ಅಂತ ಹೇಳುವಂತ ಒಂದು ಪ್ರೊಸೀಜರ್. ವಮನ ಅಂದ್ರೆ ಎಮಿಸಿಸ್ ಥೆರಪಿ ಅಂತ ಹೇಳ್ತಾರೆ. ವಿರೇಚನ ಅಂದ್ರೆ ಪರ್ಗೇಷನ್ ಥೆರಪಿ ಅಂತ ಹೇಳ್ತಾರೆ. ಇನ್ನಿತರ ಚಿಕಿತ್ಸೆಗಳು ಪಂಚಕರ್ಮದಲ್ಲಿ ಇದಾವೆ. ಆದ್ರೆ ನಾವು ಮುಖ್ಯವಾಗಿ ಸೋರಿಯಾಸಿಸ್ ಅಲ್ಲಿ ನಮಗೆ ಉಪಯೋಗ ಬರುವಂತಹ ಎರಡು ಮುಖ್ಯ ಚಿಕಿತ್ಸೆ ವಮನ ಮತ್ತು ವಿರೇಚನ. ವಮನ ಮತ್ತು ವಿರೇಚನಕ್ಕೆ ನಾವು ಅದಲ್ಲದೆ ಈ ಪಂಚಕರ್ಮ ಚಿಕಿತ್ಸೆಗೆ ನಾವು ಡಿಟಾಕ್ಸಿಫಿಕೇಶನ್ ಪ್ರೊಸೀಜರ್ ಅಂತ ಹೇಳ್ತೇವೆ. ಈಗ ನಗರಗಳಲ್ಲೆಲ್ಲ ಈ ದೊಡ್ಡ ದೊಡ್ಡ ಸಿಟಿಯಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡುವಂಥದ್ದು ಒಂದು ಏನು ಜನರಿಗೆ ಅರಿವಾಗಿದೆ. ಆಯುರ್ವೇದದಲ್ಲಿ ಏನೋ ಒಂದು ಚಿಕಿತ್ಸೆ ಉಂಟು, ಡಿಟಾಕ್ಸಿಫಿಕೇಶನ್ ಅಂದ್ರೆ ಟಾಕ್ಸಿನ್ಸ್ ಅನ್ನು ಹೊರಗಡೆ ಹಾಕುವಂತಹ ಒಂದು ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಉಂಟು ಅಂತ ಹೇಳಿ ನೀವು ನೋಡಿರ್ಬೋದು. ನಾವು ಯಾವುದೇ ವೈದ್ಯಕೀಯ ಪದ್ಧತಿಯಲ್ಲಿ ಬೇದಿ ನಿಲ್ಲಿಸುವಂಥ ಚಿಕಿತ್ಸೆ ಉಂಟು.
ಬೇದಿಗೆ ಕೊಡುವಂಥ ಚಿಕಿತ್ಸೆ ಇಲ್ಲಿ ನಾವು ಬೇದಿ ಉಂಟು ಮಾಡ್ತೇವೆ ಅವರಿಗೆ. ಅಜೀರ್ಣದಿಂದಾಗಿ ಬೇದಿ ಆಗುವಂಥದ್ದಲ್ಲ ಇದು. ನಾವು ಜೀರ್ಣ ಇರುವಂಥ ಜೀರ್ಣ ಶಕ್ತಿಯನ್ನು ವೃದ್ಧಿ ಮಾಡಿ ಮತ್ತೆ ಅವರಿಗೆ ಬೇದಿಗೆ ಕೊಡುವಂಥದ್ದು. ಅದೇ ಥರ ವಮನ ಅಂದರೆ ಎಮಿಸಿಸ್ ಥೆರಪಿ ಅಂದರೆ ವಾಂತಿ ಮಾಡಿಸುವಂಥದ್ದು. ಇದರಲ್ಲಿ ನಮ್ಮ ಪಿತ್ತ, ದುಷ್ಟ ಪಿತ್ತ ಅಂತ ಹೇಳ್ತೇವೆ, ಬೈಲ್ ಅಂತ ಹೇಳ್ತೇವೆ, ಇದೆಲ್ಲವನ್ನು ನಾವು ಹೊರಗಡೆ ತೆಗಿತೇವೆ ಇದರಿಂದ ವಮನ ಚಿಕಿತ್ಸೆಯ ಮೂಲಕ. ಅದು ಒಂದು ದೀರ್ಘ ಚಿಕಿತ್ಸೆ ಅದು. ಅದಕ್ಕೆ ತುಂಬ ಕೆಲವು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆ, ಪ್ರೊಸೀಜರ್ ಇದೆ, ಅದೊಂದು ಆ ಥರ ಒಂದು ಪ್ರಕ್ರಿಯೆ ಅದು. ಅದು ಹಾಗೆ ನಾವು ಒಂದು ಸಣ್ಣ ಇದೆಲ್ಲ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಹಲವು ನಾವು ಪೇಷಂಟಿನ ಒಬ್ಬ ರೋಗಿಯ ಕೆಲವು ಇದನ್ನು ಕನ್ಸಿಡರ್ ಮಾಡಿ, ಫ್ಯಾಕ್ಟರ್ಸ್ ಅನ್ನು ಕನ್ಸಿಡರ್ ಮಾಡಿ ಇದನ್ನು ವಮನ ವಿರೇಚನ ಮಾಡಬೇಕಾಗ್ತದೆ. ಹೌದೌದು, ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ಈ ಚಿಕಿತ್ಸೆ ಮಾಡುವುದು ಯಾಕೆಂದ್ರೆ ಈ ಚಿಕಿತ್ಸೆಯಿಂದಾಗಿ ಗುಣ ಆಗುದಿಲ್ಲ ರೋಗಿಗೆ. ಈ ಚಿಕಿತ್ಸೆ ವಮನ ಅಥವಾ ವಿರೇಚನ ಮಾಡಿದಾಗ ಏನಾಗ್ತದೆ ಅಂದ್ರೆ ದೇಹ ಶುದ್ಧಿ ಆಗ್ತದೆ. ಶೋಧನ ಚಿಕಿತ್ಸೆ ಅಂತ ಹೇಳ್ತೇವೆ. ಈ ಶುದ್ಧಿ ಆದ ಮೇಲೆ ನಾವು ಔಷಧ ಕೊಟ್ಟಾಗ ಆ ದೇಹದಲ್ಲಿ ಆ ಔಷಧದ ಏನು ಆಳಕ್ಕೆ ಅದು ಪರಿಣಾಮ ಉಂಟಾಗಿ ಆ ರೋಗಿಗೆ ಈ ಸೋರಿಯಾಸಿಸ್ನಿಂದ ಮುಕ್ತಿಯನ್ನು ಪಡಿಬಹುದು ಅಂತ ಹೇಳ್ತೇನೆ. ಅದೇ ನೀವು ಹೇಳಿದ್ರಿ ಇವಾಗ ಅಂದ್ರೆ ದೇಹವನ್ನ ಶುದ್ಧಿ ಮಾಡ್ಬೇಕು. ಯಾಕೋಸ್ಕರ ಇದನ್ನಂದ್ರೆ ಹೊಟ್ಟೆ ಒಳಗಿರುವಂತದನ್ನೆಲ್ಲ ವಾಂತಿ ಮಾಡಿಸಿ ತೆಗೆಸಿ ಚಿಕಿತ್ಸೆಯನ್ನು ಕೊಡುವಂಥದ್ದು? ಹೌದು, ಅಂದ್ರೆ ಇದರಲ್ಲಿ ಟಾಕ್ಸಿನ್ಸ್ ಈಚ್ ಅಂಡ್ ಎವ್ರಿ ಸೆಲ್, ಎಲ್ಲ ಒಂದು ಕೋಶದಲ್ಲಿ ಇದರ ಟಾಕ್ಸಿನ್ಸಿನ ಅಂಶ ಇರ್ತದೆ. ಅದಕ್ಕೆ ನಾವು ಏನ್ ಮಾಡ್ತೇವೆ ಅಂದ್ರೆ ಒಬ್ಬ ರೋಗಿ ಸಾಮಾನ್ಯವಾಗಿ ಈ ವಮನ ವಿರೇಚನ ಚಿಕಿತ್ಸೆಗೆ ಒಂದು 10 ರಿಂದ 15 ದಿನದ ಒಳರೋಗಿಯಾಗಿ ಆತ ಅಡ್ಮಿಟ್ ಆಗಿರ್ಬೇಕಾಗ್ತದೆ. ಅದರಲ್ಲಿ ನಾವು ಆ ಶುರುವಿಗೆ ಏನ್ ಮಾಡ್ತೇವೆ ಅಂದ್ರೆ ಔಷಧಯುಕ್ತ ತುಪ್ಪವನ್ನು ಕೊಡ್ತೇವೆ. ನಾವು ಔಷಧಯುಕ್ತ ತುಪ್ಪವನ್ನು ಹಲವು ದಿನಗಳು ಕೊಟ್ಟು ಅವನ ದೇಹದಲ್ಲಿ ಸ್ನಿಗ್ಧತೆಯನ್ನು ಕಂಡ ಮೇಲೆ ಅವನಿಗೆ 1-2 ದಿನ ಮಸಾಜ್ ಟ್ರೀಟ್ಮೆಂಟ್ ಎಲ್ಲ ಇರ್ತದೆ. ಅದಾದ ಮೇಲೆ ನಾವು ಈ ವಮನವನ್ನು ಒಂದು ಚಿಕಿತ್ಸೆಯನ್ನು ಮಾಡ್ತೇವೆ, ಅಥವಾ ಅದೇ ಥರ ವಿರೇಚನ ಚಿಕಿತ್ಸೆಯನ್ನು ಮಾಡ್ತೇವೆ. ಅದಕ್ಕೆ ಪಥ್ಯವನ್ನು ನಾವು ಆಗ ತುಂಬ ಕಟ್ಟುನಿಟ್ಟಿನ ಪಥ್ಯವನ್ನು ನಾವು ಅಲ್ಲಿ ಆಸ್ಪತ್ರೆಯಲ್ಲಿ ಅನುಸರಿಸ್ತೇವೆ. ರೋಗಿಗೆ ಬೇಕಾದೆಲ್ಲ ತಿನ್ನಲಿಕ್ಕೆ ನಾವು ಕೊಡುವಂಥ ಕ್ರಮ ಇದರಲ್ಲಿ ಇಲ್ಲ. ಹಾಗೆ ಹೀಗೆ ಮಾಡಿದಾಗ ಏನಾಗ್ತದೆ ಅಂದರೆ ಈ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹೋಗ್ತದೆ. ಹೊರಗೆ ಹೋದಾಗ ನಮಗೆ ಈ ರೋಗಕ್ಕೆ ನಾನು ಈಗಾಗಲೇ ಹೇಳಿದಾಗೆ ಪರಿಣಾಮಕಾರಿಯಾಗಿ ನಾವು ಇದನ್ನು ಚಿಕಿತ್ಸೆ ಮಾಡ್ಬೋದು. ಅವನಿಗೆ ಈ ವಮನ ವಿರೇಚನ ಚಿಕಿತ್ಸೆಯನ್ನು ಕೆಲವು ಸರಿ ಮಾಡಬೇಕಾಗಿ ಬರ್ಬೋದು. ಒಂದೇ ಸಿಟ್ಟಿಂಗಲ್ಲಿ ಮಾಡೋದ್ರ ಬದಲು ಹಲವು ಬಾರಿ, ಅಂದರೆ ಈಗ ವರ್ಷಕ್ಕೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಮಾಡಿ ಕೆಲವು ಬಾರಿ ಮಾಡಿದಾಗ ಮತ್ತೆ ಅವನಿಗೆ ಅದು ದೇಹದಲ್ಲಿ ಕಾಣಿಸ್ಕೊಳ್ಳುವುದು ಕಡಿಮೆ ಆಗ್ತಾ ಹೋಗ್ತದೆ. ಎಸ್, ಇನ್ನು ನೆಕ್ಸ್ಟ್ ನಾವು ಹೇಳೋದು ಅಂತ ಹೇಳಿದ್ರೆ ಈ ಲೀಚಸ್ ಗಳನ್ನ ಬಿಟ್ಟು ಯಾವ ತರ ಚಿಕಿತ್ಸೆಯನ್ನ ಮಾಡಬಹುದು ಈ ಒಂದು ರೋಗಕ್ಕೆ? ಹೌದು, ಇದರಲ್ಲಿ ನಾವೀಗ ಲೀಚ್ ಚಿಕಿತ್ಸೆಯನ್ನು ಮಾಡ್ತೇವೆ ಯಾವಾಗ ದೇಹದಲ್ಲಿ ತುಂಬ ಚರ್ಮದ ಬಣ್ಣವೇ ಒಂದು ಬೇರೆ ಆಗಿರ್ಬೋದು, ಅಥವಾ ತುಂಬ ತುರಿಕೆಯನ್ನು ಕಂಡಿರ್ಬೋದು. ಇದರಲ್ಲಿ ನಾವು ಲೀಚ್ ಚಿಕಿತ್ಸೆಯನ್ನು, ಅಂದರೆ ನಾವು ಉಂಬಳ ಅಂತ ಹೇಳ್ತೇವೆ, ಅದನ್ನು ಬಿಟ್ಟು ಅಲ್ಲಿಯ ದುಷ್ಟ ರಕ್ತವನ್ನು ತೆಗೆಯುವಂತಹ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಮತ್ತು ಆಯುರ್ವೇದದಲ್ಲಿ ಇನ್ನೊಂದು ಹೇಳ್ತೇವೆ, ನಾವು ಇದೆಲ್ಲ ನ್ಯಾಚುರಲಿ ಮಾಡುವಂಥದ್ದು, ನ್ಯಾಚುರಲ್ ವೇಯಲ್ಲಿ ಮಾಡುವಂಥದ್ದು. ನಾವು ಯಾವುದೇ ಇದರಲ್ಲಿ ಸ್ಟಿರಾಯ್ಡ್ಸ್ ಆಗಲಿ ಯಾವುದನ್ನು ಯೂಸ್ ಮಾಡುವುದಿಲ್ಲ. ಸಾಮಾನ್ಯವಾಗಿ ಚರ್ಮ ರೋಗಕ್ಕೆ ನನ್ನ ಅನಿಸಿಕೆ ಪ್ರಕಾರ, ನಾನು ನೋಡಿದ ಪ್ರಕಾರ, ಒಂದು ಹಂತದವರೆಗೆ ಮದ್ದು ಪರಿಣಾಮಕಾರಿ ಆಗದೇ ಇದ್ದರೆ ಸ್ಟಿರಾಯ್ಡ್ ಅನ್ನು ಯೂಸ್ ಮಾಡುವಂಥ ಸಂಪ್ರದಾಯವು ಇತ್ತೀಚೆಗೆ ನಾನು ನೋಡಿದ್ದೇನೆ. ಆದರೆ ಆಯುರ್ವೇದದಲ್ಲಿ ಇದನ್ನು ನಾವು ಆ ಥರ ಮಾಡುವುದಿಲ್ಲ. ಇದರಲ್ಲಿ ನಾನು ಹೇಳಿದಾಗ ಶೋಧನ ಚಿಕಿತ್ಸೆಯ ಮೂಲಕ ಈ ದೋಷ ದೇಹದಲ್ಲಿ ಏನಿರ್ತದೆ, ಯಾವುದು ಟಾಕ್ಸಿನ್ ಫ್ಯಾಕ್ಟರ್ಸ್ ಇರ್ತದೆ, ಅದನ್ನು ನಾವು ತೆಗೆದ ಮೇಲೆ ನಾವು ಇದನ್ನು ಟ್ರೀಟ್ ಮಾಡುವಂತಹ ಪದ್ಧತಿ ಆಯುರ್ವೇದದಲ್ಲಿ ಇರುವಂಥದ್ದು. ವಿರಾಮದ ಬಳಿಕ ಶಾರದಾ ಆಯುರ್ವೇದಿಕ್ ಹಾಸ್ಪಿಟಲ್ ದೇವಿನಗರ ತಲುಪಾಡಿ ಅರ್ಪಿಸುವ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್, ನಾವು ಮಾತಾಡ್ತಾ ಇದ್ವಿ ಸೋರಿಯಾಸಿಸ್ ಬಗ್ಗೆ. ಸೊ ಇನ್ನು ನೀವು ಹೇಳಿದ್ರಿ ಆಹಾರ ಅಂದ್ರೆ ಹೊಟ್ಟೆಯಿಂದ ಆಹಾರವನ್ನ ತೆಗೆದು, ಅಂದ್ರೆ ಹೊಟ್ಟೆ ಅಂದ್ರೆ ಇದು ವಮನ ಚಿಕಿತ್ಸೆಯಿಂದಾಗಿ ನಾವು ಇದನ್ನ ಮಾಡ್ತೇವೆ ಅಂತ ಹೇಳಿದ್ವಿ, ಟ್ರೀಟ್ಮೆಂಟ್ ಅನ್ನ ಮಾಡುವಂತದ್ದು ಅಂತ ಹೇಳಿದ್ವಿ. ಸೊ ಇನ್ನು ಖಾಲಿ ಹೊಟ್ಟೆಯಲ್ಲಿ ಈ ಚಿಕಿತ್ಸೆಯನ್ನ ಮಾಡುವಂಥದ್ದು. ಸೊ ಇಲ್ಲಿ ತಗೊಳ್ಳುವಂತಹ ಆಹಾರ ಯಾವ ರೀತಿಯಲ್ಲಿ ಇರ್ತದೆ, ಅಂದ್ರೆ ಈಗ ಪಥ್ಯ ಆಹಾರವನ್ನ ನೀಡುವಂತದ್ದು, ಸೊ ಇದರ ಅವಶ್ಯಕತೆಗಳ ಬಗ್ಗೆ ಹೇಳ್ಬೋದಾ? ಈ ಪಥ್ಯದ ಬಗ್ಗೆ ಹೇಳಲಿಕ್ಕೆ ಹೋದರೆ, ಆ ಸೋರಿಯಾಸಿಸ್ ಅಥವಾ ಯಾವುದೇ ಚರ್ಮ ರೋಗ ಬರಲಿಕ್ಕೆ ಆಹಾರ ಮತ್ತು ವಿಹಾರ ಇದು 2 ಮುಖ್ಯ ಕಾರಣಗಳು. ಆಯುರ್ವೇದದ ಎಲ್ಲ ರೋಗಕ್ಕೂ ನಾವು ಆಹಾರದಿಂದ ಇದು ಬಂದಿದೆಯಾ ಅನ್ನುವಂಥ ಒಂದು ನೋಡ್ತೇವೆ ನಾವು, ಅಥವಾ ವಿಹಾರದಿಂದ, ಅಂದರೆ ಅವನ ಡೈಲಿ ರೆಜಿಮೆಂಟ್ ಬೇರೆ ಬೇರೆ ಲೈಫ್ ಸ್ಟೈಲ್ ಇರ್ಬೋದು, ಇದರಿಂದಾಗಿ ಏನಾದರೂ ಈ ರೋಗ ಬಂದಿದೆಯಾ ಅಂತ ನೋಡ್ತೇವೆ. ಆಯುರ್ವೇದದಲ್ಲಿ ಆಹಾರಕ್ಕೆ ತುಂಬ
ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನಮ್ಮ ಈಗ ಈ ರೋಗಕ್ಕೆ ನಾವು ಆಹಾರವನ್ನು ಅಂದರೆ ಈಗ ನಿಮಗೆ ಹೇಳುವುದಾದರೆ ಒಂದು ವಿರುದ್ಧಾಹಾರ ಅಂತೇಳಿ ಆಯುರ್ವೇದದಲ್ಲಿ ಹೇಳಿದ್ದಾರೆ. ವಿರುದ್ಧಾಹಾರ ಅಂದರೆ ಈಗ ಹಾಲು ಮತ್ತು ಮೀನನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಮಾಡುವುದಿಲ್ಲ. ಅದನ್ನು ಒಂದು ದೀರ್ಘಕಾಲವಾಗಿ ಒಬ್ಬ ಮನುಷ್ಯ ಮಿಲ್ಕ್ ಪ್ರಾಡಕ್ಟ್ಸ್ ಮತ್ತು ಫಿಶ್ ಅನ್ನು ತಗೊಳ್ಳುವಂತ ಇದ್ರೆ ಅದರಿಂದಾಗಿ ಒಂದು ಚರ್ಮ ರೋಗ ಬರಬಹುದು. ಅಥವಾ ಒಬ್ಬ ಬಿಸಿ ನೀರಲ್ಲಿ ಈಗ ಒಂದು ಹೊರಗಡೆಯಿಂದ ಬಂದ ಕೂಡಲೇ ಬೆವರಿ ಬಂದವನು ಮನೆಯಲ್ಲಿ ಬಂದು ಕೂತು ಆ ಬೆವರು ಇಳಿಲಿಕ್ಕೆ ಮೊದಲೇ ಅವನು ಒಂದು ಸ್ನಾನ ಮಾಡ್ದ, ತಣ್ಣೀರಲ್ಲಿ ಸ್ನಾನ ಮಾಡಿದ. ಇದು ಒಂದು ಹೀಟಿಂಗ್ ಇಂದ ಡೈರೆಕ್ಟ್ ಆಗಿ ಕೂಲಿಂಗ್ ಇಫೆಕ್ಟಿಗೆ ಹೋಗ್ತದೆ ಬಾಡಿ. ಹಾಗಾಗಿ ಬಾಡಿ ಈ ಚರ್ಮ ಇದಕ್ಕೆ ಒಗ್ಗಿಕೊಳ್ಳುವುದಿಲ್ಲ, ಇದರಿಂದಾಗಿ ಬರ್ಬೋದು. ಅಥವಾ ಬೇರೆ ಅದಲ್ಲದೆ ಆಹಾರದಲ್ಲಿ ಉಷ್ಣ ಮತ್ತು ಶೀತ ಪದಾರ್ಥವನ್ನು ತೆಗೊಳ್ಳುವಂಥದ್ದು. ಕೆಲವು ಈಗ ನೋಡಿರ್ಬೋದು ನೀವು, ಫ್ಯಾಷನ್ ಉಂಟು, ವೆನಿಲಾ ಐಸ್ ಕ್ರೀಮ್ ಜೊತೆ ಹಾಟ್ ಕ್ಯಾರೆಟ್ ಹಲ್ವಾ ತಗೊಳ್ಳುವಂಥದ್ದು. ಖುಷಿ ಆಗ್ಬೋದು, ಒಂದು ತಂಪಿನ ಜೊತೆ ನಾನೊಂದು ಏನೋ ಒಂದು ಬಿಸಿಯ ಐಟಮ್ ತಿಂದೆ ಅಂತ. ಆದರೆ ಇದು ಸರಿಯಾ? ಯಾವಾಗಲೂ ಒಂದು ಉಷ್ಣ ಮತ್ತು ಶೀತ ಪದಾರ್ಥವನ್ನು ತಗೊಳ್ಬಾರದು. ಈಗ ಒಬ್ಬ ನೀವು ಸ್ನೇಹಿತರು ಹೋದಾಗ ಕೇವಲ ಒಂದು ಮೋಜಿಗಾಗಿ ಕೆಲವರು ಐಸ್ ಕ್ರೀಮ್ ಕುಡಿದ ಕೂಡಲೇ ಒಂದು ಬಿಸಿ ಬಿಸಿ ಕಾಫಿ ಕುಡಿಬೋದು. ಒಂದು ದಿನ ಕುಡಿದ್ರೆ ಇದರಿಂದ ಏನೂ ಆಗುವುದಿಲ್ಲ. ಆದರೆ ಒಬ್ಬ ಇದನ್ನು ತನ್ನ ಅಭ್ಯಾಸವಾಗಿ ಮಾಡಿದಾಗ ಇದು ನಮಗೆ ದೇಹದಲ್ಲಿ ಇದು ಹಾನಿಯನ್ನು ಉಂಟು ಮಾಡಬಹುದು. ಉದ್ದಿನ ಐಟಮ್, ಕೆಲವರು ಫ್ರಿಜ್ಜಲ್ಲಿ ಉದ್ದಿನ ದೋಸೆಗೆ ಬೇಕಾಗಿ ಒಂದು ವಾರಕ್ಕೆ ಬೇಕಾದ ಹಿಟ್ಟನ್ನು ಮಾಡಿಟ್ಟು ದಿನಾ ಅದನ್ನು ತೆಗೆದು ಮಾಡ್ತಾ ಹೋಗ್ಬೋದು. ಇದು ಒಳ್ಳೆ ಅಭ್ಯಾಸ ಅಲ್ಲ. ಅಥವಾ ಕೆಲವು ಹುಳಿ ಬರಿಸಿದ ಆಹಾರಗಳು, ಇದನ್ನು ಈಗ ನಾನು ಹೇಳಿದೆ ಫರ್ಮೆಂಟೆಡ್ ಫುಡ್ ಐಟಮ್ಸ್, ಇದನ್ನು ತಗೊಳ್ಳುವಂಥದ್ದು. ಅತಿಯಾದ ಮೊಸರು ಮತ್ತು ಹಾಲಿನ ಪದಾರ್ಥಗಳ ಸೇವನೆ, ಹಾಲಿನ ಉತ್ಪತ್ತಿಗಳು ಬೇರೆ ಬೇರೆ ಪದಾರ್ಥಗಳ ಸೇವನೆ, ಪನ್ನೀರ್ ಆಗಿರ್ಬೋದು, ಅತಿಯಾದ ಪನ್ನೀರ್, ಚೀಸ್ ಇರ್ಬೋದು. ಈಗ ಜನರಿಗೆ ಬರ್ಗರ್ ಇಂಥದ್ದೇ ಆಗಬೇಕು, ಪಿಜ್ಜಾ ಆಗಬೇಕು. ಪಿಜ್ಜಾ ನಿಮಗೆ ಗೊತ್ತಿರ್ಬೋದು, ಅದೆಲ್ಲ ಮೈದಾದಿಂದ ಮಾಡುವಂಥ ಆಹಾರಗಳು. ನಮಗೆ ಖುಷಿ ಕೊಡ್ಬೋದು, ಯಾವಾಗಲೂ ಒಂದು ದಿನ ಖುಷಿ ಆಗ್ಬೋದು, ಅದು ಬೇರೆ ವಿಷಯ. ಆದರೆ ನಮ್ಮ ನಾಲಿಗೆ ಅನ್ನುವಂತಹ ಒಂದು ಅಂಗ ದೇಹದಲ್ಲಿ, ಅದರಲ್ಲಿ ಒಂದು ರುಚಿಯ ಗುಣ ಅದು ಗೊತ್ತಾಗ್ತದೆ, ಅದಕ್ಕೆ ರುಚಿ ಗೊತ್ತಾಗ್ತದೆ. ಆ ರುಚಿ ಅನ್ನುವಂಥದ್ದು ಇಲ್ಲದೇ ಇದ್ದರೆ ನಾವು ಬಹುಶಃ ಇವತ್ತು ಇಷ್ಟು ಹಲವಾರು ಖಾದ್ಯಗಳು ಇರ್ತಿರ್ಲಿಲ್ಲ, ಹಲವಾರು ರುಚಿಗಳನ್ನು ನಮ್ಮ ನೋಡುವ ಸೌಭಾಗ್ಯವೂ ಇರ್ತಿರ್ಲಿಲ್ಲ. ಆದರೆ ಈ ರುಚಿಗೋಸ್ಕರ ನಾವು ದೇಹದ ಎಲ್ಲ ಅಂಗವನ್ನು ಹಾಳು ಮಾಡಿಕೊಳ್ಳುವಂಥದ್ದು, ಬಲಿ ಕೊಡುವಂಥದ್ದು ಒಂದು ತಪ್ಪು ಅಂತ ನನ್ನ ಭಾವನೆ. ಎಸ್, ನೀವೀಗ ಹೇಳಿದ್ರೆ ಈಗ ಚಿಕಿತ್ಸೆ ಮಾಡುವಂಥದ್ದು. ಸೊ ಚಿಕಿತ್ಸೆ ಒಬ್ಬ ವ್ಯಕ್ತಿ ಚಿಕಿತ್ಸೆ ಮಾಡಿ ಆದ ನಂತರ ಆ ಕಾಯಿಲೆ ಪುನಃ ಮರುಕಳಿಸುವಂತಹ ಚಾನ್ಸಸ್ಗಳಿದೆಯಾ ಅಂತ ನೋಡಿ. ಸೋರಿಯಾಸಿಸ್ ಅಂದ್ರೆ ಆಯುರ್ವೇದದಲ್ಲೇ ಅದನ್ನು ಹೇಳಿದ್ದಾರೆ, ಅದಕ್ಕೆ ರಿಪೀಟೆಡ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಈ ಶೋಧನ ಚಿಕಿತ್ಸೆ, ನಾನೇನು ಟಾಕ್ಸಿನ್ಸ್ ಅಂತ ತೆಗೆಯುವಂತ ಟ್ರೀಟ್ಮೆಂಟ್ ಇದೆ, ಅದರ ಜೊತೆಗೆ ಔಷಧವನ್ನು ಕೊಡುವಂಥದ್ದು, ಅವನ ಮನೆಯಲ್ಲಿ ಇರುವಾಗ ಮತ್ತೆ ಔಷಧವನ್ನು ತಗೊಳ್ಳುವಂಥದ್ದು. ಆಗ ಈ ಶೋಧನ ಚಿಕಿತ್ಸೆಯನ್ನು ನಾವು ಪುನಃ ಮಾಡಬೇಕಾಗ್ತದೆ, ರಿಪೀಟೆಡ್ ಆಗಿ ಮಾಡಬೇಕಾಗ್ತದೆ ಅಂತ ಹೇಳಿ. ಯಾಕೆಂದ್ರೆ ಈ ಟಾಕ್ಸಿನ್ಸ್ ಬಾಡಿಯಲ್ಲಿ ಫಾರ್ಮ್ ಆಗ್ತಾ ಹೋಗ್ತದೆ, ಇದನ್ನು ತೆಗೆದಾಗೆ ಮತ್ತೆ ಫಾರ್ಮ್ ಆಗ್ತದೆ. ಹಾಗಾಗಿ ಒಬ್ಬ ರೋಗಿ ಒಮ್ಮೆ ನಾವು ಯಾವಾಗಲೂ ಅವನು ಮಾನಸಿಕವಾಗಿ ತುಂಬಾ ಅವರು ಇದಾಗಿರ್ತಾರೆ, ಇದರಲ್ಲಿ ಅವರ ಮಾನಸಿಕ, ಯಾಕೆಂದ್ರೆ ಹಲವು ದೀರ್ಘಕಾಲ ಚಿಕಿತ್ಸೆ ಅವರು ಆಲ್ರೆಡಿ ಮಾಡ್ಕೊಂಡಿರ್ತಾರೆ. ಕೆಲವರು ಹೊಸಬರು ಬಂದ ಕೂಡಲೇ ಇದಕ್ಕೆ ಬರ್ತಾರೆ, ಆಯುರ್ವೇದಕ್ಕೆ ಬರ್ತಾರೆ. ಆದರೆ ಎಷ್ಟೋ ಜನ ಹಲವು ವೈದ್ಯರನ್ನು ಕಂಡು ಹಲವು ಚಿಕಿತ್ಸೆಯನ್ನು ಮಾಡಿಸಿ ಎಲ್ಲೂ ಆಗದೆ ಮತ್ತೆ ಬರುವವರು ಇದ್ದಾರೆ. ಆಗ ಅವರಿಗೆ ಮಾನಸಿಕವಾಗಿ ಅವರು ತುಂಬ ಕುಗ್ಗಿ ಹೋಗಿರ್ತಾರೆ. ಹಾಗಿರುವಾಗ ನಾವು ಅವರನ್ನ ಹತ್ರ ಮಾತಾಡಿ ಅವರನ್ನು ಒಂದು ಪೇಷಂಟ್ ಅನ್ನು ಒಪ್ಪಿಸಿ ಈ ವಿಷಯದಲ್ಲಿ ಅವರಿಗೆ ಮನವರಿಕೆ ಮಾಡಿ ನಾವು ಒಂದು 6 ತಿಂಗಳಿಗೊಮ್ಮೆ ಆದರೂ ಇದನ್ನು ರಿಪೀಟೆಡ್ಲಿ ಮಾಡಿದಾಗ, ಒಂದು 2 ವರ್ಷ ಈ ತರ ಮಾಡಿದಾಗ ಮತ್ತೆ ಅದು ಪುನರಾವರ್ತನೆ ಆಗುದಿಲ್ಲ, ಕಡಿಮೆ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಅವರ ಡಯಟ್ ಅನ್ನು ಈಗ ಯಾವುದೆಲ್ಲ ನಾವು ಹೇಳಿರ್ತೇವೆ, ಜಂಕ್ ಫುಡ್ ಹೇಳ್ತೇವೆ, ಅಥವಾ ಈಗ ನಿಮ್ಮ ಬಾಟಲ್ಡ್ ಇದಿರ್ಬೋದು, ಜ್ಯೂಸಸ್ ಇರ್ಬೋದು, ಅಥವಾ ಈಗ ಹೇಳಿದಾಗೆ ನಾನು ಪಿಜ್ಜಾ ಇರ್ಬೋದು, ಬರ್ಗರ್ ಇರ್ಬೋದು, ಅಥವಾ ಎಲ್ಲ ಜಂಕ್ ಫುಡ್ಗಳು. ನಾವೀಗ ಇತ್ತೀಚೆಗೆ ಈಗ ಮತ್ತೆ ಆಹಾರದ ಬಗ್ಗೆ ಅರಿವು ಶುರು ಆಗಿರ್ಬೋದು. ನೀವು ನೋಡಿರ್ಬೋದು, ಆರ್ಗ್ಯಾನಿಕ್ ಫುಡ್ ಅಂತ ಬರ್ತಾ ಇದೆ. ಈಗ ಜನರಿಗೆ ಗೊತ್ತಾಗ್ತಾ ಉಂಟು, ಯಾಕೆಂದ್ರೆ 5ರಲ್ಲಿ ಒಬ್ಬನಿಗೆ ಶುಗರ್ ಇದೆ, ಕ್ಯಾನ್ಸರ್ಗಳು ತುಂಬಾ ಆಗಿದೆ. ಯಾಕೋ ನಾವು ನಮ್ಮ ಆಹಾರ ಪದ್ಧತಿ ತಪ್ಪಿದೆ ಅನ್ನುವಂಥದ್ದು ಎಲ್ಲರೂ ಒಪ್ಪುವಂಥ ವಿಚಾರ. ಹಾಗಾಗಿ ಈ ಸೋರಿಯಾಸಿಸಿಗೂ ಮಕ್ಕಳಲ್ಲೂ ಈಗ ಕಾಣ್ತಾ ಉಂಟು. ಯಾಕೆಂದ್ರೆ ಇದು ಅವರ ಆಹಾರ ಪದ್ಧತಿ. ಈಗ ಚಿಪ್ಸ್ ಇರ್ಬೋದು, ಪ್ಯಾಕ್ ಚಿಪ್ಸ್ ಐಟಮ್ಸ್ ಬರ್ತದೆ. ತುಂಬಾ ಮಕ್ಕಳು, ಪೋಷಕರು ಇದಕ್ಕೊಂದು ಕಾರಣ ಅಂತ ಹೇಳ್ಬೋದು ನಾನು. ಪೋಷಕರು ಮಕ್ಕಳು ಕೇಳಿದ್ದೆಲ್ಲ ಕೊಡ್ತಾರೆ, ದುಡ್ಡಿದೆ ಜನರ ಹತ್ರ, ಅದಕ್ಕಾಗಿ. ಆದರೆ ಯಾಕೆ ಇದನ್ನು ನಾವು ಕೊಡಬಾರ್ದು ಅನ್ನೋಂಥದ್ದನ್ನು ಪೋಷಕರಿಗೂ ಗೊತ್ತಿಲ್ಲ, ಬಹುಶಃ ಅವರಿಗೂ ಗೊತ್ತಿಲ್ಲ. ಏನು ಮಕ್ಕಳು ಕೇಳ್ತಾರೆ ಅದನ್ನು ಅವ್ರು ತೆಗೆಸಿಕೊಡುವಂತಹ ಒಂದು ಪ್ರಕ್ರಿಯೆ ಇದೆಯಲ್ಲ, ಸರಿಯಾದ ಹೊತ್ತಿಗೆ ಊಟ ಮಾಡುವುದಿಲ್ಲ, ಊಟದ ಬದಲು ಬೇರೆ ಏನಾದ್ರು ಜಂಕ್ ಫುಡ್ ಕೊಡುವಂಥದ್ದು, ಮೈದಾ ಐಟಮ್ ಕೊಡುವಂಥದ್ದು, ಪರೋಟ, ಇದೆಲ್ಲವೂ ಇದಕ್ಕೊಂದು ಕಾರಣ ಅಂತ ನಾನು ಹೇಳ್ಬೋದು.
ಎಸ್, ಇನ್ನು ನೀವು ಹೇಳಿದ್ರಿ ಅಂದ್ರೆ ಆಗ ಹೇಳಿದ್ರಿ ಈ ಒಂದು ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಅವರು ಒಳರೋಗಿಗಳಾಗಿ ಹೌದು. ಸೊ ಇವರಿಗೆ ದೀರ್ಘಕಾಲದ ಔಷಧಿಯನ್ನ ಮಾಡ್ಬೇಕಾಗ್ತದ? ಹೌದು, ದೀರ್ಘಕಾಲದ ಔಷಧಿ ಇದಕ್ಕೆ ಕೆಲವು ತಿಂಗಳುಗಳ ವರೆಗೆ ಇದಕ್ಕೆ ಔಷಧದ ಅಗತ್ಯ ಬರ್ತದೆ. ನಾವು ಈ ಡಿಟಾಕ್ಸಿಫಿಕೇಶನ್ ಪ್ರೊಸೀಜರ್ ಮಾಡಿದ ಮೇಲೆ ನಾವು ಅವರಿಗೆ ಔಷಧವನ್ನು ಕೊಡ್ಲಿಕ್ಕೆ ಶುರು ಮಾಡ್ತೇವೆ. ಸೊ ಈ ಔಷಧ ಸ್ವಲ್ಪ ದೀರ್ಘಕಾಲವೇ ಹೋಗಬೇಕಾಗ್ತದೆ. ಆಗ ದೀರ್ಘಕಾಲ ಹೋದಾಗ ಅವರಿಗೆ ಇದರ ಪರಿಣಾಮ ಉಂಟಾಗ್ತದೆ ಮತ್ತು ಅದಕ್ಕೆ ರೋಗಿಗಳು ತಯಾರಿರ್ತಾರೆ ಹೆಚ್ಚಾಗಿ. ಯಾಕೆಂದ್ರೆ ಅವರು ಈ ವ್ಯಾಧಿಯೇ ದೀರ್ಘಕಾಲ ವ್ಯಾಧಿ ಆಗಿರ್ತದೆ. ಹಾಗಾಗಿ ತುಂಬ ವರ್ಷದಿಂದ ಇರುವಂತಹ, ತುಂಬ ವರ್ಷದವರೆಗೆ ಹೋಗುವಂತಹ ಒಂದು ವ್ಯಾಧಿ ಆದ ಕಾರಣ ಇದಕ್ಕೆ ಸೋರಿಯಾಸಿಸ್ಗೆ ಮದ್ದಿಲ್ಲ ಅನ್ನುವಂತಹ ಒಂದು ಪ್ರಚಾರ ಇರುವ ಕಾರಣ ರೋಗಿಗಳು ಇದಕ್ಕೆ ದೀರ್ಘಕಾಲ ಔಷಧವನ್ನು ತಗೊಳ್ಳಿಕ್ಕೆ ತಯಾರಾಗಿಯೇ ಬಂದಿರ್ತಾರೆ ಅನ್ನುವಂಥದ್ದು ನಾನು ಈ ನಿಮ್ಮ ಮೂಲಕ ಹೇಳ್ಬೋದು. ಎಸ್, ಇನ್ನು ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದಕ್ಕೆ ಲಭ್ಯವಿದೆ? ನೋಡಿ, ಸೋರಿಯಾಸಿಸ್ ಅಲ್ಲಿ ಅವರು ಮಾನಸಿಕವಾಗಿ ತುಂಬಾ ನೊಂದಿರ್ತಾರೆ. ಹಾಗಿರುವಾಗ ನಾವು ಯೋಗವನ್ನು, ಪ್ರಾಣಾಯಾಮವನ್ನು ಇದರಲ್ಲಿ ಒಳಪಡಿಸಿದ್ದೇವೆ. ಅದರ ಜೊತೆಗೆ ಅವರಿಗೆ ಬೇಕಾದಂತಹ ಎಲ್ಲ ಚಿಕಿತ್ಸೆಗಳು, ನಾವು ಹೇಳಿದ ಈಗ ಪಂಚಕರ್ಮದ ಚಿಕಿತ್ಸೆ ನಾವು ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಮಾಡ್ತಾ ಇದ್ದೇವೆ. ಅದಕ್ಕೆ ಲೀಚ್ ಚಿಕಿತ್ಸೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಚಿಕಿತ್ಸೆಗಳು, ಲೇಪಗಳಿರ್ಬೋದು, ಕೆಲವೊಂದು ಲೇಪಗಳು, ಕೆಲವೊಂದು ಅಪ್ಲಿಕೇಶನ್ಸ್ ಅಂದರೆ ಲೇಪ ಅಂತ ಹೇಳಿದೆ ನಾನು, ಅದನ್ನು ಮಾಡಬೇಕಾಗಿ ಬರ್ತದೆ. ಮತ್ತು ಹಲವು ಪ್ರಕ್ರಿಯೆಯನ್ನು ಏನೇನು ಮಾಡಬೇಕು ಈ ರೋಗಕ್ಕೆ ಅದೆಲ್ಲ ಫೆಸಿಲಿಟಿಯನ್ನು ನಾವು ಇಲ್ಲಿ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ. ಎಲ್ಲ ಸ್ತರದ ಜನಗಳಿಗೆ ಅದು ಚಿಕಿತ್ಸೆಯಲ್ಲಿ ಯಾವುದೇ ಚೇಂಜಸ್ ಇರುವುದಿಲ್ಲ. ಅದು ಜನರಲ್ ವಾರ್ಡ್ ಪೇಷಂಟ್ ಇರ್ಬೋದು, ಡಿಲೆಕ್ಸ್ ರೂಮಲ್ಲಿರುವ ರೋಗಿ ಇರ್ಬೋದು, ಎಲ್ಲರಿಗೂ ಚಿಕಿತ್ಸೆಯ ಗುಣಮಟ್ಟ ಒಂದೇ ಆಗಿರ್ತದೆ. ಆದರೆ ಹಲವು ವೈಶಿಷ್ಟ್ಯಗಳನ್ನು ಈ ಒಂದೊಂದು ಸೆಕ್ಷನ್ಗೆ ಬೇಕಾದಾಗೆ ನಾವು ಇದರಲ್ಲಿ ಮಾಡಿಕೊಂಡಿದ್ದೇವೆ. ಎಸ್, ಸೋರಿಯಾಸ್ ಬಗ್ಗೆ ಮಾಹಿತಿಯನ್ನು ನೀಡಿದ ಸರ್, ನಿಮಗೆ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ವಿ4 ನ್ಯೂಸ್. ಮುನ್ನುಡಿ ಮುನ್ನಡೆಗಾಗಿ.